ನಮಸ್ಕಾರ. ಇದು ಎನ್ ಆರೋಗ್ಯ ಕಾರ್ಯಕ್ರಮ, ಯೆನೆಪೋಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಎನ್ ಆರೋಗ್ಯ ಕಾರ್ಯಕ್ರಮ. ಈ ದಿವಸ ನಾವು ಕಿವಿ, ಮೂಗು ಮತ್ತು ಗಂಟಲಿನಲ್ಲಿ ಸೇರಿಕೊಳ್ಳುವಂಥ ಅನ್ಯ ವಸ್ತುಗಳು ಅಂದರೆ ಫಾರಿನ್ ಬಾಡೀಸ್ ಇನ್ ENT ಈ ವಿಚಾರವಾಗಿ ಮಾತಾಡಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಡಾಕ್ಟರ್ ಸಾಯಿ ಮನೋಹರ್ ಅವರಿದ್ದಾರೆ. ಡಾಕ್ಟರ್ ಸಾಯಿ ಮನೋಹರ್ ಅವರನ್ನು ನಾನು ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಡಾಕ್ಟರ್ ಸಾಯಿ ಮನೋಹರ್ ಅವರು ಯೆನೆಪೋಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ENT ವಿಭಾಗದಲ್ಲಿ ಅಡಿಷನಲ್ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಾವು ಈಗಾಗಲೇ ನಾನು ಹೇಳಿದಾಗೆ ಕಿವಿ, ಮೂಗು, ಗಂಟಲಲ್ಲಿ ಬೇರೆ ಬೇರೆ ನಮ್ಮ ಬಾಯಿಯ ವಸ್ತುಗಳು ಯಾವುದಾದರೂ ಸೇರಿಕೊಂಡ್ರೆ, ಸಿಲುಕಿಕೊಂಡ್ರೆ ಯಾವ ರೀತಿಯ ಸಮಸ್ಯೆಗಳು ಬರುತ್ತೆ, ಅಥವಾ ಆ ಸಮಸ್ಯೆ ಕಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಏನು ಚಿಕಿತ್ಸೆ, ಯಾವ ಸಂದರ್ಭದಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು, ಈ ಎಲ್ಲ ವಿಚಾರಗಳನ್ನು ಈ ಒಂದು ಮಾತುಕತೆಯಲ್ಲಿ ನಾವು ಮಾತಾಡಲಿಕ್ಕಿದ್ದೇವೆ. ಭಾರಿ ಮುಖ್ಯವಾಗಿ ಮಕ್ಕಳು ಮಕ್ಕಳಿಗೆ ಎದುರಾಗುವಂಥ ಸಮಸ್ಯೆ. ಸೊ ಆ ಕಾರಣಕ್ಕಾಗಿ ಪೋಷಕರು ಈ ಒಂದು ಮಾತುಕತೆಯನ್ನು ತುಂಬ ಗಮನವಿಟ್ಟು ಕೇಳಬೇಕಾದಂಥ ಮಾತುಕತೆ ಕೂಡ ಇದು. ಡಾಕ್ಟ್ರೆ, ನಾನು ಆರಂಭದಲ್ಲೇ ಕೇಳುವಂಥದ್ದು, ಈ ರೀತಿಯ ಅನ್ಯ ವಸ್ತುಗಳು ಅಂದರೆ ಯಾವುದನ್ನೆಲ್ಲ ನೀವು ENTಯಲ್ಲಿ ಅನ್ಯ ವಸ್ತುಗಳು ಅಥವಾ ಫಾರಿನ್ ಬಾಡೀಸ್ ಅಂತ ನೀವು ಕರೀತೀರಿ? ಈಗ ಸಾಮಾನ್ಯವಾಗಿ ಆಹಾರ ಪದಾರ್ಥ ಸೇವಿಸುವಾಗ ಅದರಲ್ಲಿ ಮೀನಿನ ಮುಳ್ಳಿರ್ಬೋದು, ಇಲ್ಲ ಮಾಂಸದೊಟ್ಟಿಗೆ ಮೂಳೆ, ಚಿಕನ್ ಒಟ್ಟಿಗೆ ಮೂಳೆ ಇರ್ಬೋದು, ಮತ್ತೆ ಮಕ್ಕಳಲ್ಲಿ ಟಾಯ್ಸಿನ ಬ್ಯಾಟ್ರೀಸ್ ಅಲ್ಲಿ ಇರ್ಬೋದು. ಈ ರೀತಿದೆಲ್ಲ ಮಕ್ಕಳಿಗೆ ಏನಂತ ಹೇಳಿದ್ರೆ ಅವರು ಎಕ್ಸ್ಪ್ಲೋರ್ ಮಾಡುವಂತ ಒಂದು ಅಭ್ಯಾಸ ಇರ್ತದೆ. ಹಾಗಾಗಿ ಸಿಕ್ಕಿದ್ದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡುವಾಗ ಅವರು ಅದನ್ನ ಬಾಯಿಗೆ ಹಾಕೋದು, ಮೂಗಿಗೆ ಹಾಕೋದು ಅಥವಾ ಕಿವಿಗೆ ಹಾಕೋದು, ಈ ರೀತಿಯದ್ದು ಮಾಡಿಕೊಂಡಿರ್ತಾರೆ. ಅದು ಹಾಗೆ ಮಾಡುವಾಗ ಕೆಲವು ಸಲ ಅದು ಕಿವಿಯಲ್ಲಿ ಆಗ್ಲಿ, ಮೂಗಲ್ಲಿ ಆಗ್ಲಿ, ಗಂಟ್ಲಲ್ಲಿ ಆಗ್ಲಿ, ಇಲ್ಲ ಶ್ವಾಸನಾಳ, ಅನ್ನನಾಳದಲ್ಲಿ ಎಲ್ಲಿ ಬೇಕಾದರೂ ಸಿಗಾಕೊಳ್ಬಹುದು. ಸೊ ಇದನ್ನು ನಾವು ಫಾರಿನ್ ಬಾಡೀಸ್ ಅಂತ ಹೇಳ್ತೇವೆ, ಅಥವಾ ಅನ್ಯ ವಸ್ತುಗಳು ಅಂತ ಹೇಳ್ತೇವೆ. ಮಕ್ಕಳಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತೇವೆ, ತಂದೆ ತಾಯಿ ತುಂಬ ಪೋಷಕರು ತುಂಬ ಜಾಗರೂಕತೆ ಮಾಡಲಿಕ್ಕೆ ಹೇಳ್ತಾ ಇರ್ತಾರೆ. ನೀವು ಹೇಳಿದಾಗ ಬ್ಯಾಟ್ರಿಯನ್ನೆಲ್ಲ ಹೇಳಿದ್ರಿ, ಮಕ್ಕಳ ಕೈಯಲ್ಲಿ ಆಟಿಕೆ ಸಂದರ್ಭದಲ್ಲಿ ಇರುವಂಥನ್ನೆಲ್ಲ ಅವರು ಒಂದು ಕುತೂಹಲದಿಂದ ಬಹುಶಃ ಬಾಯಿಗೋ, ಕಿವಿಗೋ, ಮೂಗಿಗೋ ಹಾಕಿರೋದನ್ನು ನಾವು ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ಈ ರೀತಿಯ ಒಂದು ಮೇಜರ್ ಅಥವಾ ದೊಡ್ಡ ವಲಯ ಈ ರೀತಿಯ ಸಮಸ್ಯೆಯನ್ನು ಎದುರಿಸುವುದು ಯಾವ ಬಹುಶಃ ಮಕ್ಕಳೇ ಇರಬಹುದೇನು? ಮಕ್ಕಳೇ ಮೇನ್ ಒಂದನೇ ಅಂತ ಹೇಳಿದ್ರೆ ಮಕ್ಕಳಿಗೆ ಅವರದು ಅದೇ ಆ ಕುತೂಹಲದಿಂದ ಅವರು ಒಂದು ಬಾಯಿಗೆ ಹಾಕೋದು, ಮೂಗಿಗೆ ಹಾಕೋದು ಅದು ಇದ್ದೇ ಇರ್ತದೆ. ಹಾಗಾಗಿ ಇದರಿಂದ ಅವರು ಮತ್ತೆ ಅವರ ಕೈಯಲ್ಲಿ ಯಾವಾಗಲೂ ಆಟಿಕೆಗಳನ್ನ ಟಾಯ್ಸ್ ಇದ್ದೇ ಇರ್ತದೆ. ಏನ್ ಸಿಕ್ಕಿದ್ದನ್ನು ಅದನ್ನು ಅವರು ಆಟಿಕೆ ಮಾಡ್ಕೊಳ್ತಾರೆ. ಇದರಲ್ಲಿ ಅವರು ಅದನ್ನ ಬಾಯಿಗೆ ಹಾಕೋದು ಅಥವಾ ಮೂಗಿಗೆ ಹಾಕೋದು ಈ ಒಂದು ಆಟದ ರೀತಿಯಲ್ಲಿ ಮಾಡಿಕೊಳ್ತಾರೆ. ಅದು ಬಿಟ್ರೆ ಮತ್ತೆ ನಾವು ಹೆಚ್ಚಾಗಿ ನೋಡುವಂತದ್ದು ಬುದ್ಧಿಮಾಂದ್ಯರಲ್ಲಿ ಅಥವಾ ಮಾನಸಿಕ ವಿಭಿನ್ನ ಸಾಮರ್ಥ್ಯ ಮಕ್ಕಳು ಅಂತ ಹೇಳ್ತೇವೆ, ಅಥವಾ ಇದು ಹೌದು ಮೆಂಟಲಿ ಚಾಲೆಂಜ್ಡ್ ಪರ್ಸನ್ಸ್, ಅವ್ರ ಹತ್ರ ಕೂಡ ಅವರಿಗೆ ಕೂಡ ನಾವು ಇದನ್ನು ನೋಡ್ತೇವೆ. ಇನ್ನು ಏನಂತ ಹೇಳಿದ್ರೆ ಹಿರಿಯ ನಾಗರಿಕರಲ್ಲಿ ಅವರಲ್ಲಿ ಏನಂತ ಹೇಳಿದ್ರೆ ಹೆಚ್ಚಾಗಿ ಒಂದು ಡೆಂಚರ್ಸ್ ಇರ್ತದೆ ಅವರ ಇದರಲ್ಲಿ. ಆ ಡೆಂಚರ್ಸ್ ಇರೋದ್ರಿಂದ ಅವರಿಗೆ ಅದು ಬಾಯಿಯಲ್ಲಿ ಸೆನ್ಸೇಷನ್ಸ್ ಇರುವುದಿಲ್ಲ, ಊಟ ಮಾಡುವಾಗ ಗೊತ್ತಾಗುದಿಲ್ಲ, ಅವರಿಗೆ ಗೊತ್ತಾಗದೆ ಕೆಲವು ಸಲ ನುಂಗಿ ಹೋಗ್ತದೆ. ಇನ್ನು ಅವರಲ್ಲಿ ರಿಫ್ಲೆಕ್ಸ್ ಆಕ್ಷನ್ ಅಂದ್ರೆ ಒಂದು ರಿಯಾಕ್ಷನ್, ನಾವು ಏನೇ ಒಂದು ಇದಕ್ಕೂ ರಿಯಾಕ್ಷನ್ ಬರುವಂತದ್ದು, ಅದು ಕೂಡ ಹಿರಿಯ ನಾಗರಿಕರಲ್ಲಿ ಸ್ಲೋ ಇರ್ತದೆ. ಇದರಿಂದಾಗಿ ಕೂಡ ಕೆಲವು ಸಲ ಅವರಿಗೆ ಗೊತ್ತಾಗದೆ ಒಳಗೆ ನುಂಗಿ ಹೋಗುವ ಚಾನ್ಸಸ್ ಇರ್ತದೆ. ಈಗ ಬಾಯಿಯಲ್ಲಿ ತಗೊಂಡ್ರೆ ಮಕ್ಕಳಾದ್ರು ಏನು ಆಟಿಕೆ ಅನ್ನೋದು ನುಂಗಿ ಹೋಗುತ್ತೆ. ಈಗ ಐದರ್ ಮೂಗು ಅಥವಾ ಕಿವಿಗೆ ಹಾಕಿದರೆ ಅದು ಏನಾಗುತ್ತೆ ಅಂತ, ಎಲ್ಲಿಗೆ ಹೋಗಿ ರೀಚ್ ಆಗುತ್ತೆ ಅಥವಾ ಎಲ್ಲಿ ಅದು ಸಿಕ್ಕಿ ಹಾಕಿಕೊಳ್ಳುತ್ತೆ? ಸಾಧಾರಣ ಹೆಚ್ಚಾಗಿ ಕಿವಿಯಲ್ಲಿ ಹಾಕಿದ್ದು ಅದು ಕಿವಿಯ ಹೊರಗಿನ ಕಿವಿಯಲ್ಲೇ ಇರ್ತದೆ. ಅದನ್ನು ನಾವು ತೆಗೆಯುವಂಥದ್ದು ಸುಲಭದಲ್ಲಿ ಕಂಡ್ರೆ ಸುಲಭದಲ್ಲಿ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ತೆಗಿಲಿಕ್ಕೆ ಬರ್ತದೆ. ಇಲ್ಲದಿದ್ರೆ ನಾವು ಅದನ್ನ ಆಪರೇಷನ್ ಥಿಯೇಟರ್ಗೆ ತಗೊಂಡು ಹೋಗಿ ಸ್ಮೃತಿ ತಪ್ಪಿಸಿ ತೆಗಿಬೇಕಾಗ್ತದೆ, ಮೈಕ್ರೋಸ್ಕೋಪ್ ಸಹಾಯದಿಂದ ತೆಗಿಬೇಕಾಗ್ತದೆ. ಈ ಮೂಗಿನ ಮೂಲಕ ಹೋದಂತ ಏನಾದ್ರೂ ಈಗ ಆಟಿಕೆ ಅಥವಾ ಸಣ್ಣ ಬ್ಯಾಟ್ರಿಗಳು ಅಥವಾ ಸಣ್ಣ ಕಲ್ಲು, ಗೋಳಿ ಇಂಥದನ್ನೆಲ್ಲ ಮಕ್ಕಳು ಟ್ರೈ ಮಾಡ್ತಾ ಇರ್ತಾರೆ. ಅದು ಹೋದ್ರೆ ಇಲ್ಲಿ ಎಲ್ಲಾದ್ರೂ ಬ್ಲಾಕ್ ಆಗುತ್ತಾ? ಇಲ್ಲ, ಹೆಚ್ಚಾಗಿ ಮೂಗಿನಲ್ಲಿ ಹಾಕಿದ ವಸ್ತುಗಳು ಮೂಗಿನಲ್ಲಿ ಇರ್ತದೆ, ಅದು ನಾವು ಇದಾಗುದಿಲ್ಲ. ಕೆಲವು ಸಲ ಏನಂತ ಹೇಳಿದ್ರೆ ಮಕ್ಕಳು ಜೋರಾಗಿ ಅಳುವಾಗ, ಅವರು ಒಳಗೆ ಶ್ವಾಸ ಜೋರಾಗಿ ಎಳೆಯುವಾಗ ಕೆಲವು ಸಲ ಶ್ವಾಸನಾಳ ಅಥವಾ ಇದು ಲಂಗ್ಸಿಗೆ ಹೋಗುವಂತ ಚಾನ್ಸಸ್ ಇರ್ತದೆ. ಹಾಗೆ ಹೋದ್ರೆ ಮಾತ್ರ ಅದು ಕೆಲವು ಸಲ ಮತ್ತೆ ಅದನ್ನು ತೆಗೆಯೋದು ಕಷ್ಟ ಆಗ್ತದೆ. ಬಾಯಿಯಲ್ಲಿ ನುಂಗಿದ್ರೆ ಏನಾದ್ರು ಅದು ಬಾಯಲ್ಲಿ ನುಂಗಿದ್ರೆ ಎಲ್ಲಾದರೂ ಸಿಕ್ಕಿ ಹಾಕಿಕೊಳ್ಳುತ್ತಾ? ಬಾಯಲ್ಲಿ ನುಂಗಿದ್ರೆ ಹೆಚ್ಚಾಗಿ ಅನ್ನನಾಳದ ಮೇಲಿನ ಅನ್ನನಾಳದಲ್ಲೇ ಸಿಕ್ಕಿ ಹಾಕಿಕೊಳ್ಳುತ್ತದೆ. ಅಲ್ಲಿ ಸಿಕ್ಕಿ ಹಾಕಿಕೊಳ್ಳದ ಸಾಮಾನುಗಳು
ಕೆಳಗೆ ಅನ್ನನಾಳದಲ್ಲಿ ಇಳಿದ್ರೆ ಮತ್ತೆ ಅದು ಹೊಟ್ಟೆಗೆ ಹೋದ್ಮೇಲೆ ಮತ್ತೆ ನಮ್ಗೆ ಅಷ್ಟು ಚಿಂತೆ ಆಗೋದಿಲ್ಲ. ಅದು ನೆಕ್ಸ್ಟ್ ಟೈಮ್ ನಾವು ಮೋಷನ್ ಪಾಸ್ ಮಾಡುವಾಗ ಹೋಗ್ತದೆ. ಹೆಚ್ಚಾಗಿ ಸಿಕ್ಕಿ ಹಾಕೊಳ್ಳೋದು ಅದು ಅನ್ನನಾಳದ ಸ್ಟಾರ್ಟಿಂಗ್ ಅಲ್ಲೇ ಸಿಕ್ಕಿ ಹಾಕೊಳ್ತದೆ. ಆ ಟೈಮಲ್ಲಿ ಅದನ್ನ ತೆಗಿಬೇಕಾಗ್ತದೆ ನಾವು. ಈಗ ಶ್ವಾಸನಾಳದಲ್ಲಿ ಆದರೆ ಅದು ಏನು ಯಾವ ರೀತಿ ತೊಂದರೆ ಮಾಡುತ್ತೆ? ಏನಾದರೂ ವಸ್ತು ಸಿಕ್ಕಿ ಹಾಕಿಕೊಂಡಿತ್ತು ಅಥವಾ ರೀಚ್ ಆಯಿತು, ಅಥವಾ ಅದನ್ನು ನೀವು ಯಾವುದನ್ನೆಲ್ಲ ಅದು ಶ್ವಾಸನಾಳಕ್ಕೆ ಬಂದದನ್ನೆಲ್ಲ ಅದು ಏನು ಬಾಹ್ಯ ವಸ್ತುಗಳಂತ ನೀವು ಅದನ್ನು ಇದು ಮಾಡ್ತೀರಿ? ಶ್ವಾಸನಾಳಕ್ಕೆ ಸಿಗಾಕೊಳ್ಳೋದು ಅಂತ ಹೇಳಿದ್ರೆ ಹೆಚ್ಚಾಗಿ ಮಕ್ಕಳು ಆಟ ಆಡುವಾಗ ಅಥವಾ ತಿನ್ನುವಾಗ ಮಕ್ಕಳಲ್ಲಿ ಆ ಉಸಿರಾಟದ ಒಂದು ಇದು ಕಂಟ್ರೋಲ್ ಇರುವುದಿಲ್ಲ. ತಿನ್ನುವಾಗ ಜೊತೆಗೆ ಜೋರಾಗಿ ಹೀಗೆ ಉಸಿರು ಹೇಳ್ಕೊಳ್ಳುವಾಗ ಅದು ಶ್ವಾಸನಾಳಕ್ಕೆ ಅಥವಾ ಇದು ಶ್ವಾಸಕೋಶಕ್ಕೆ ಅಥವಾ ಲಂಗ್ಸಿಗೆ ಹೋಗುವಂತ ಚಾನ್ಸಸ್ ಇರ್ತದೆ. ಆ ಟೈಮಲ್ಲಿ ಅವರಿಗೆ ಉಸಿರಾಟದ ತೊಂದರೆ ಆಗ್ಬಹುದು, ಕೆಮ್ಮು ಬರ್ಬೋದು, ಸಡನ್ ಆಗಿ ಕೆಮ್ಮು ಸ್ಟಾರ್ಟ್ ಆಗ್ತದೆ. ಏನೋ ಒಂದು ಆಟ ಆಡ್ತಾ ಇರ್ತಾನೆ ಅಥವಾ ತಿಂತಾ ಇರ್ತಾನೆ, ಸಡನ್ ಆಗಿ ಕೆಮ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಥವಾ ಉಸಿರಾಟದ ಸಮಸ್ಯೆ ಬರ್ಬೋದು, ದಮ್ಮು ಬರ್ಬೋದು, ಅಥವಾ ಇದು ವಾಂತಿ ಮಾಡ್ಬೋದು ಕೆಲವು ಸಲ ಅವರು ಮಕ್ಕಳು. ಕೆಲವು ಸಲ ಹೊಟ್ಟೆ ನೋವು, ಎದೆ ನೋವು ಅಂತಾನು ಹೇಳ್ಬೋದು. ಗಂಭೀರವಾದಂತ ಸಮಸ್ಯೆ ಏನಾದರೂ ಆಗುವಂತ ಸಾಧ್ಯತೆ ಇರುತ್ತಾ? ಖಂಡಿತವಾಗಿ. ಅಂದ್ರೆ ಎಸ್ಪೆಷಲಿ ಇದು ಶ್ವಾಸ ಅಂದ್ರೆ ಲಂಗ್ಸಿಗೆ ಹೋದ್ರೆ ಒಂದು ಏನಂತ ಹೇಳಿದ್ರೆ ಆ ಲಂಗ್ಸ್ ಶ್ವಾಸನಾಳ ತುಂಬಾ ಅಡಿಗೆ ಹೋದಾಗ ತುಂಬಾ ಸಣ್ಣದಾಗ್ತಾ ಹೋಗ್ತದೆ. ಹಾಗಾಗಿ ಅದು ಕಂಪ್ಲೀಟ್ ಬ್ಲಾಕ್ ಆಗುವ ಚಾನ್ಸಸ್ ಇರ್ತದೆ. ಆಗ ಒಂದು ಲಂಗ್ಸಿನ ಒಂದು ಪಾರ್ಟ್ ಕೆಲಸ ಮಾಡದೇ ಇರುವಂತಹ ಸಮಸ್ಯೆ ಬರ್ತದೆ. ಈಗ ಅಂತ ಸಂದರ್ಭದಲ್ಲಿ ನೀವು ಈಗ ಲಂಗ್ಸ್ನಲ್ಲಿ ಅದು ಇಂಥ ಜಾಗದಲ್ಲೇ ಏನು ಈ ಒಂದು ವಸ್ತುವಿಗೆ ಸೇರಿಕೊಂಡಿದೆ ಅನ್ನೋದನ್ನು ಯಾವ ರೀತಿ ನೀವು ಟ್ರೇಸ್ ಮಾಡ್ತೀರಿ? ಹೌದು, ಇದು ಒಂದು ಕಂಪ್ಲೀಟ್ ಮೆಡಿಕಲ್ ಎಕ್ಸಾಮಿನೇಷನ್, ವೈದ್ಯಕೀಯ ಪರೀಕ್ಷೆ ಒಂದು ಪ್ರಾಥಮಿಕವಾಗಿ ನಾವು ಮಾಡಬೇಕಾಗ್ತದೆ. ಇದಾದ ಮೇಲೆ ಒಂದು ಎಕ್ಸ್ರೇ, ಕುತ್ತಿಗೆದು, ಎದೆದು, ಹೊಟ್ಟೆದು ಎದೆಯದು ಮತ್ತು ಹೊಟ್ಟೆಯದು ಎಕ್ಸ್ರೇ ಮಾಡಬೇಕಾಗ್ತದೆ. ಇನ್ನು ಕೆಲವು ಸಲ ಸಿಟಿ ಸ್ಕ್ಯಾನ್ ಅಂದ್ರೆ ಕುತ್ತಿಗೆದು ಮತ್ತು ಎದೆದು ಸಿಟಿ ಸ್ಕ್ಯಾನ್ ಮಾಡಬೇಕಾಗ್ತದೆ. ಇದ್ರ ಸಹಾಯದಿಂದ ಈ ಫಾರಿನ್ ಬಾಡಿ ಸರಿಯಾಗಿ ಎಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ಅನ್ನೋದು ನಮಗೆ ಒಂದು ತಿಳಿಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಒಂದು ವೇಳೆ ಈಗ ನೀವು ಹೇಳಿದಾಗೆ ಹೊಟ್ಟೆಗೋ ಅಥವಾ ಏನು ನೀವು ಹೇಳ್ತೀರಿ ಶ್ವಾಸನಾಳದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅದು ತಾತ್ಕಾಲಿಕವಾಗಿ ಅದು ಶಮನ ಆಗುತ್ತಾ ಅಥವಾ ಅದನ್ನು ಲಾಂಗ್ ಟರ್ಮ್, ಯಾಕಂದರೆ ಇಮಿಡಿಯೇಟಾಗಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡದೇ ಹೋದರೆ ಸಮಸ್ಯೆ ಆಗಿ ಕಾಡುತ್ತಾ? ಹೌದು, ಈಗ ತಾತ್ಕಾಲಿಕವಾಗಿ ಹೆಚ್ಚಾಗಿ ಶಮನ ಆಗುವುದಿಲ್ಲ, ಇಮಿಡಿಯೇಟ್ ಪ್ರಾಬ್ಲಮ್ಸ್ ಇದ್ದೇ ಇರ್ತದೆ. ಆದರೆ ಕೆಲವು ಸಲ ಹೆಚ್ಚಾಗಿ ಈ ಮೆಟಾಲಿಕ್ ಆಬ್ಜೆಕ್ಟ್ಸ್ ಅಥವಾ ನಾನ್ ರಿಯಾಕ್ಟಿವ್ ಪ್ಲಾಸ್ಟಿಕ್ ಆಬ್ಜೆಕ್ಟ್ಸ್ ಕೆಲವು ಸಲ ಸೈಲೆಂಟ್ ಆಗಿ ಏನು ತೊಂದರೆ ಕೊಡುವುದೇ ಇರುವಂಥದ್ದು ಇದನ್ನು ನಾವು ನೋಡಿದ್ದೇವೆ. ಆದರೆ ಏನಾಗ್ತದೆ ಅಂತ ಹೇಳಿದರೆ ಹೆಚ್ಚಾಗಿ ಅದು ಒಂದು 15 ದಿನ 1 ತಿಂಗಳಾಗುವಾಗ ಅವರಿಗೆ ಅದರಲ್ಲಿ ಅದು ರಿಯಾಕ್ಷನ್, ಬಾಡಿ ಒಳಗೆ ರಿಯಾಕ್ಷನ್ ಆಗಿ ಕೀವಾಗಿ ಸಮಸ್ಯೆಗಳು ಕೊಡ್ತವೆ. ಇದರಲ್ಲಿ ಹೆಚ್ಚಾಗಿ ಏನಂದ್ರೆ ಶ್ವಾಸನಾಳದಲ್ಲಿ ಅದು ಕೀವಾದ್ರೆ ಆ ಶ್ವಾಸನಾಳದಿಂದ ಏರ್ ಲೀಕ್, ಅಂದ್ರೆ ಶ್ವಾಸನಾಳದಲ್ಲೇ ಗಾಳಿ ಇರಬೇಕು, ಆ ಗಾಳಿ ಹೊರಗೆ ಬಂದ್ರೆ ನಮಗೆ ಚೆಸ್ಟ್ ಅಲ್ಲಿ, ಹಾರ್ಟಿನ ಹತ್ತಿರ ಅಥವಾ ಕುತ್ತಿಗೆಯಲ್ಲೆಲ್ಲ ಗಾಳಿ ಕಾಣಿಸಿಕೊಂಡ ಸಮಸ್ಯೆಗಳು ಬರುವಂಥದ್ದಿದೆ. ಎಸ್, ಇವಾಗ ಈ ಒಳಗೆ ಹೋದಂಥ ಏನು ಬೇರೆ ವಸ್ತುಗಳು ಅಥವಾ ಅನ್ಯ ವಸ್ತುಗಳನ್ನು ಅದನ್ನು ತೆಗಿಲಿಕ್ಕೆ ಅಥವಾ ಯಾವ ರೀತಿ ಅದಕ್ಕೆ ಟ್ರೀಟ್ಮೆಂಟ್ ಏನು ಮಾಡ್ತೀರಿ? ಈಗ ಅದನ್ನು ತೆಗಿಲಿಕ್ಕೆ ನಾವು ಒಂದು ಶುರುವಿಗೆ ಎಲ್ಲಿ ಇದೆ ಅಂತ ಅನ್ನೋದನ್ನು ಪತ್ತೆ ಹಚ್ಚಬೇಕು. ಅದನ್ನು ಹೊಂದಿಕೊಂಡು ನಾವು ಟ್ರೀಟ್ಮೆಂಟ್ ಪ್ಲಾನ್ ಮಾಡ್ತೇವೆ. ಈಗ ಒಂದನೇದಾಗಿ ಶ್ವಾಸನಾಳದಲ್ಲಿ ಸಿಗಾಕೊಂಡ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಉಸಿರಾಟಕ್ಕೆ ತೊಂದರೆ ಬರ್ತದೆ. ಸಡನ್ ಆಗಿ ನಾವು ಎಲ್ಲಿಯಾದ್ರೂ ಈಗ ದಾರಿಯಲ್ಲಿ ಹೋಗುವಾಗ ಕೂಡ ಕೆಲವರಿಗೆ ಅಥವಾ ಹೋಟೆಲಲ್ಲಿ ಊಟ ಮಾಡುವಾಗ ಸಡನ್ ಆಗಿ ಉಸಿರಾಟ ತೊಂದರೆ ಬರ್ತದೆ. ಇಂಥವರಿದ್ದಾಗ ಅಲ್ಲಿ ನಮಗೆ ಆಸ್ಪತ್ರೆಗೆ ತಗೊಂಡು ಹೋಗುವಷ್ಟು ಟೈಮ್ ಕೂಡ ಕೆಲವು ಸಲ ಸಿಗುವುದಿಲ್ಲ. ಅಂತದ್ರಲ್ಲಿ ನಾವು ಪ್ರಥಮ ಚಿಕಿತ್ಸೆ ಅಂತ ಹೇಳಿ ಒಂದು ಹೆಮ್ಲಿಚ್ ಮೆನ್ವರ್ ಅಂತ ಒಂದು ಚಿಕಿತ್ಸೆ ಮಾಡ್ಲಿಕ್ಕೆ ಆಗ್ತದೆ. ಅದು ಸಾಮಾನ್ಯ ಜನರಿಗೂ ಕೂಡ ಗೊತ್ತಿರಬೇಕು. ಅದು ಏನಂತ ಹೇಳಿದ್ರೆ ನಾವು ಎದೆಯ ಕೆಳಭಾಗ ಮತ್ತು ಹೊಟ್ಟೆಯ ಮೇಲ್ಭಾಗದಲ್ಲಿ ಜೋರಾಗಿ ಮೇಲ್ಭಾಗದಲ್ಲಿ ಜೋರಾಗಿ ಸಡನ್ ಪ್ರೆಷರ್ ಕೊಡುವಂತದ್ದು. ಇದನ್ನು ನಮ್ಮ ಏನಪಯ ಆಸ್ಪತ್ರೆಯಲ್ಲಿ ಸಾಮಾನ್ಯ ಜನರಿಗೆ ಕೂಡ ತರಬೇತಿ ಕೊಡ್ತಾ ಇದ್ದಾರೆ. ಅಂದ್ರೆ ಉಸಿರಾಟದ ಸಮಸ್ಯೆ ಇದ್ದಾಗ ಅವರಿಗೆ ಆಸ್ಪತ್ರೆಗೆ ಹೋಗುವಷ್ಟು ಟೈಮ್ ಇಲ್ಲದೆ ಇರುವಂತಹ ಟೈಮಲ್ಲಿ ಇದನ್ನು ಮಾಡಬೇಕಾಗ್ತದೆ. ಮತ್ತೆ ಒಂದು ಸಲ ಆಸ್ಪತ್ರೆಗೆ ನೀವು ಹೋದ ಮೇಲೆ ಈ ಫಾರಿನ್ ಬಾಡಿ ಎಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ಅನ್ನೋದರ ಮೇಲೆ ನಾವು ಅದನ್ನು ಪ್ಲಾನ್ ಮಾಡ್ತೇವೆ. ಒಂದು ಅದು ಮೂಗು ಅಥವಾ ಇದು ಕಿವಿಯಲ್ಲಿದ್ರೆ ಅದನ್ನು
ಟೈಮ್ ಹೊಂದಿಕೊಂಡು ನಾವು ಅದನ್ನು ತೆಗಿಬೇಕಾಗ್ತದೆ. ಇನ್ನೊಂದು ಅನ್ನನಾಳ ಅಥವಾ ಶ್ವಾಸನಾಳದಲ್ಲಿದ್ರೆ ಅದನ್ನು ನಾವು ಸ್ಮೃತಿ ತಪ್ಪಿಸಿ, ಅಂದ್ರೆ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಯಾರಿಗಾದ್ರೂ ಅದನ್ನು ಅರಿವಳಿಕೆ ಕೊಟ್ಟು ಎಂಡೋಸ್ಕೋಪಿ ಸಹಾಯದಿಂದ ತೆಗಿಬೇಕಾಗ್ತದೆ. ಈ ಎಂಡೋಸ್ಕೋಪಿ ಅಂತ ಹೇಳಿದ್ರೆ ನಾವು ನಮ್ಮ ಅನ್ನನಾಳಕ್ಕೆ ನಾವು ಯೂಸ್ ಮಾಡೋದು ಅದನ್ನ ಈಸೋಫೆಗೋಸ್ಕೋಪಿ ಅಂತ ಹೇಳ್ತೇವೆ, ಅಥವಾ ಶ್ವಾಸನಾಳಕ್ಕೆ ಯೂಸ್ ಮಾಡುವಂತದ್ದನ್ನ ನಾವು ಬ್ರಾಂಕೋಸ್ಕೋಪಿ ಅಂತ ಹೇಳ್ತೇವೆ. ಇದರ ಸಹಾಯದಿಂದ ನಾವು ಅದನ್ನ ತೆಗಿಬೇಕಾಗ್ತದೆ. ಇಲ್ಲಿಗ ಇನ್ನೊಂದು ನಾನು ಹೇಳಲಿಕ್ಕೆ ಇಷ್ಟಪಡೋದು ಏನಂತ ಹೇಳಿದ್ರೆ, ಇದನ್ನು ತೆಗೆಯುವಾಗ ಹೊರಗಡೆಯಿಂದ ಯಾವುದೇ ರೀತಿ ಗಾಯ ಮಾಡುವುದಿಲ್ಲ. ಇದನ್ನು ಬಾಯಿಯ ಮುಖಾಂತರ ಆ ಎಂಡೋಸ್ಕೋಪಿಯನ್ನು ನಾವು ಶ್ವಾಸನಾಳಕ್ಕಾಗ್ಲಿ ಅನ್ನನಾಳಕ್ಕಾಗ್ಲಿ ಪಾಸ್ ಮಾಡಿ ಅದನ್ನ ತೆಗಿತೇವೆ. ಆಗ ಹೊರಗಡೆ ಗಾಯ ಆಗ್ತದೆ ಅನ್ನೋ ಹೆದರಿಕೆ ಇರುವುದಿಲ್ಲ. ಆದರೆ ಕೆಲವು ಸಲ ಉಸಿರಾಟದ ತೊಂದರೆ ಸಿಕ್ಕಾಪಟ್ಟೆ ಉಸಿರಾಟದ ತೊಂದರೆ ಜಾಸ್ತಿ ಇದೆ ಅಂತ ಹೇಳುವಾಗ ನಾವು ಕುತ್ತಿಗೆಯಲ್ಲಿ ಒಂದು ಸಣ್ಣ ಗಾಯ ಮಾಡಿ ಶ್ವಾಸನಾಳಕ್ಕೆ ದಾರಿ ಮಾಡಿ ಕೊಡಬೇಕಾಗ್ತದೆ. ಟ್ರೇಕಿಯೋಸ್ಟಮಿ ಅಂತ ಹೇಳ್ತೇವೆ, ಅದು ಬೇಕಾಗ್ತದೆ. ವೀಕ್ಷಕರೇ, ಒಂದು ಸಣ್ಣ ಬ್ರೇಕ್ ತೆಗೊಳ್ತದೆ ಈ ಒಂದು ಮಾತುಕತೆಯಲ್ಲಿ. ಬ್ರೇಕ್ನ ಬಳಿಕ ಈ ಒಂದು ಮಾತುಕತೆಯನ್ನು ನಾನು ಮತ್ತೆ ಮುಂದುವರಿಸ್ತೇನೆ. ಆರೋಗ್ಯ ಮಾತುಕತೆಯನ್ನು ಮತ್ತೆ ಮುಂದುವರಿಸಿದ್ದೇವೆ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಡಾಕ್ಟರ್ ಸಾಯಿ ಮನೋಹರ್ ಅವರು ಯೆನೆಪೋಯ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜಿನ ENT ವಿಭಾಗದ ಅಡಿಷನಲ್ ಪ್ರೊಫೆಸರ್ ಅವರು ಮಾತಾಡ್ತಾ ಇದ್ದಾರೆ. ಕಿವಿ, ಮೂಗು, ಗಂಟಲಿಗೆ ಬೇರೆ ಹೊರಗಡೆ ಆ ವಸ್ತುಗಳು ಏನಾದರೂ ಸೇರಿದಾಗ ಅಥವಾ ಸಿಲುಕಿ ಹಾಕಿಕೊಂಡಾಗ ಉಂಟಾಗುವಂಥ ಸಮಸ್ಯೆಗಳು ಮತ್ತು ಅದಕ್ಕೆ ಯಾವ ರೀತಿಯ ಚಿಕಿತ್ಸೆ, ಯಾವ ರೀತಿಯ ಪರಿಹಾರ ಮತ್ತು ಯಾವ ರೀತಿಯ ಮುನ್ನೆಚ್ಚರಿಕೆಯನ್ನು ನಾವು ವಹಿಸಬೇಕಂತ. ಡಾಕ್ಟರ್, ನೀವು ಮಾತನಾಡೋಕೆ ಹೇಳಿದ್ರಿ, ಶ್ವಾಸನಾಳದಲ್ಲಿ ಇರುವಂಥ ಹೊರಗಡೆ ಸೇರಿಕೊಂಡಂಥ ವಸ್ತುಗಳನ್ನು ತೆಗಿಲಿಕ್ಕೆ ಯಾವ ರೀತಿಯ ಚಿಕಿತ್ಸೆ ಅಥವಾ ಒಂದು ಸಾಮಾನ್ಯ ಕೆಲವೊಂದು ಸಂದರ್ಭದಲ್ಲಿ ಸಣ್ಣ ಒಂದು ಹೋಲ್ ಮಾಡಿ ಕೂಡ ನಾವು ಟ್ರೈ ಮಾಡ್ತೇವೆ ಅಂತ. ಈಗ ನಾನು ಕೇಳುವಂಥದ್ದು, ಈ ಒಂದು ಟ್ರೀಟ್ಮೆಂಟ್ ಅಥವಾ ಒಟ್ಟು ಇಂಥ ಒಂದು ಚಿಕಿತ್ಸೆಗೆ ನಿಮಗೆ ದೊಡ್ಡ ಸವಾಲಂತ ಯಾವುದಾದ್ರೂ ಕಾಡುವಂಥದ್ದು ಇರುತ್ತಾ ಅಂತ? ಹೌದು, ಇದು ನಾನು ಆಗಲೇ ಹೇಳಿದಾಗೆ ನಮ್ಮ ಪ್ರಯತ್ನ ಏನು ಅಂತ ಹೇಳಿದ್ರೆ ಹೊರಗಡೆ ಗಾಯ ಮಾಡದೆ ಬಾಯಿ ಮುಖಾಂತರ ತೆಗೆಯುವಂಥ ಪ್ರಯತ್ನ. ಇದರಲ್ಲಿ ನಾವು ಅನ್ನನಾಳಕ್ಕಾಗ್ಲಿ ಶ್ವಾಸನಾಳಕ್ಕಾಗ್ಲಿ ಹಾಕುವಂಥದ್ದನ್ನು ನಾವು ಎಂಡೋಸ್ಕೋಪ್ ಅಂತ ಕರಿತೇವೆ. ಈ ಎಂಡೋಸ್ಕೋಪ್ ಅಂತ ಹೇಳಿದ್ರೆ ಅದು ಒಂದು ಟ್ಯೂಬಿನ ಥರದ ಒಂದು ಇನ್ಸ್ಟ್ರೂಮೆಂಟ್. ಇದು ನಮ್ಮ ಈ ಬೆರಳಿನ ಅಂದಾಜಷ್ಟು ದೊಡ್ಡ ಇರ್ಬೋದು. ಇದರಲ್ಲಿ ನಾವು ಒಂದು ತುದಿಯಿಂದ ನೋಡಿಕೊಂಡು ಇನ್ನೊಂದು ತುದಿಯಲ್ಲಿರುವ ಫಾರಿನ್ ಬಾಡಿ ಅಥವಾ ವಸ್ತುವನ್ನು ಕಂಡುಹಿಡಿಯುವುದೇ ಒಂದು ಕಷ್ಟ ಆಗ್ತದೆ ಸಣ್ಣ ಇದರಲ್ಲಿ. ಇನ್ನು ಮಕ್ಕಳಲ್ಲಿ ನಾವು ಹಾಕುವ ಇದು ಯೂಸ್ ಮಾಡುವಂಥ ಎಂಡೋಸ್ಕೋಪ್ ಅದು ಇನ್ನೂ ಚಿಕ್ಕದಿರ್ತದೆ, ಅದರ ಸೈಜ್, ಅದರ ಉದ್ದ ಇರ್ತದೆ. ಅದೇ ಸಾಧಾರಣ ಒಂದು 50 ಸೆಂಟಿಮೀಟರ್ ಅಷ್ಟು ಉದ್ದ ಇರ್ತದೆ. ಹಾಗಾಗಿ ಅದೊಂದು ಸವಾಲು ನಮಗೆ. ಅದರಲ್ಲಿ ಆ ಸಣ್ಣ ಇದರಲ್ಲಿ ನಮಗೆ ಅದನ್ನು ಹುಡುಕೋದೇ ಒಂದು ಸವಾಲಾಗ್ತದೆ. ಇನ್ನೊಂದೇನಂತ ಹೇಳಿದ್ರೆ, ಅದರಲ್ಲಿ ನಾವು ಒಂದು ಸಲ ವಸ್ತುವನ್ನು ಹುಡುಕಿದ ಮೇಲೆ ಮತ್ತೆ ಅದನ್ನು ತೆಗೀಲಿಕ್ಕೆ ಬೇಕಾಗುವಂತ ಇನ್ಸ್ಟ್ರೂಮೆಂಟ್ಸ್ ಅದು ಕೂಡ ಆ ಟ್ಯೂಬಿನ ಒಳಗೆ ಹೋಗಿ ತೆಗಿಬೇಕಾಗ್ತದೆ. ಹಾಗಾಗಿ ಅದು ತುಂಬಾ ಸ್ಲೆಂಡರ್, ಅಂದ್ರೆ ನಾಜೂಕಾಗಿರುವಂತ ಇನ್ಸ್ಟ್ರೂಮೆಂಟ್ಸ್ ಇರ್ತದೆ. ಅದರಲ್ಲಿ ಕೂಡ ತೆಗೆಯುವಂಥದ್ದು ಅದೊಂದು ಸವಾಲಾಗ್ತದೆ. ಇನ್ನೊಂದೇನಂತ ಹೇಳಿದ್ರೆ, ಶ್ವಾಸನಾಳಕ್ಕೆ ನಾವು ಇದು ಯೂಸ್ ಮಾಡುವಂಥದ್ದು ಬ್ರಾಂಕೋಸ್ಕೋಪ್. ಅದನ್ನು ನಾವು ಶ್ವಾಸನಾಳಕ್ಕೆ ಹಾಕುವಾಗ ಅಥವಾ ಶ್ವಾಸನಾಳದೊಳಗೆ ಅದನ್ನು ಇದು ಮಾಡುವಾಗ ವ್ಯಕ್ತಿಯ ಉಸಿರಾಟದ ಕ್ರಿಯೆಯನ್ನು ನಾವು ಒಂದು ಗಮನಿಸ್ತಾ ಇರಬೇಕಾಗ್ತದೆ. ಅದರ ಜೊತೆಗೆ ಅರವಳಿಕೆ ಅಥವಾ ಎನಸ್ಥಿಷಿಯಾ ಕೊಡುವವರು ಕೂಡ ಇದೇ ದಾರಿಯನ್ನು ಉಪಯೋಗಿಸ್ತಾ ಇರ್ತಾರೆ. ಶ್ವಾಸನಾಳದ ಮುಖಾಂತರವೇ ಅವರು ಕೂಡ ಎನಸ್ಥಿಷಿಯಾ ಕೊಡುವಂಥದ್ದು. ಸೊ ಇದು ಎಲ್ಲದೂ ಆಗುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಪ್ರಾಣಕ್ಕೆ ಅಪಾಯ ಬರುವಂತಹ ಒಂದು ಸಂದರ್ಭ ಇರ್ತದೆ. ಈ ರೀತಿಯ ಚಿಕಿತ್ಸೆಗೆ ಸಾಮಾನ್ಯವಾಗಿ ಎಷ್ಟು ಅವಧಿ ಬೇಕಾಗುತ್ತೆ, ಡ್ಯೂರೇಷನ್? ಅದು ಇಂತಿಷ್ಟೇ ಅವಧಿಯಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿಕ್ ಆಗೋದಿಲ್ಲ. ಅಂದ್ರೆ ಕೆಲವು ಸಲ ಈ ಶಾರ್ಪ್ ಆಬ್ಜೆಕ್ಟ್ಸ್, ಪಿನ್, ಸೇಫ್ಟಿ ಪಿನ್, ಈ ತರದ್ದೆಲ್ಲ ಇದ್ರೆ ಅದನ್ನು ತೆಗೆಯೋದು ಇನ್ನೂ ನಮಗೆ ಕಷ್ಟ ಆಗ್ತದೆ. ಅಂದ್ರೆ ಅದು ತೆಗೆಯುವಾಗ ಆ ಶಾರ್ಪ್ ಎಂಡ್ ಅದು ಬೇರೆ ಕಡೆ ಚುಚ್ಚಿ ಬೇರೆ ಇನ್ನೂ ಗಾಯಗಳು ತೆಗೆಯುವ ದಾರಿಯಲ್ಲಿ ಗಾಯಗಳು ಮಾಡದೇ ಇರುವ ಹಾಗೆ ತೆಗೆಯೋದೇ ಒಂದು ಚಾಲೆಂಜ್ ಇರ್ತದೆ. ಹಾಗಾಗಿ ನಾವು ಅದನ್ನ ಇಂತಿಷ್ಟೇ ಅವಧಿಯಲ್ಲಿ ತೆಗಿಬೇಕು ಅನ್ನೋದು ಕಷ್ಟ ಆಗ್ತದೆ ಹೇಳಲಿಕ್ಕೆ. ಈಗ ಮೂಗಿನ ಅನ್ಯವಸ್ಥೆಗಳ ಬಗ್ಗೆ ಹೇಳಿದ್ರೆ ನೀವು ಅಂದರೆ ಸಾಮಾನ್ಯವಾಗಿ ನಿಮ್ಮ ಒಂದು ಅನುಭವದಲ್ಲಿ ಯಾವೆಲ್ಲ ಸುತ್ತುಗಳನ್ನು ನೀವು ಈ ರೀತಿಯಾಗಿ ಒಳ ಪ್ರವೇಶ ಮಾಡಿರೋದನ್ನು ನೀವು ನೋಡಿರ್ತೀರಿ? ಇದರಲ್ಲಿ ಸಾಧಾರಣ ನಾವು ಬೇರೆ ಬೇರೆ ರೀತಿಯ ವಸ್ತುಗಳನ್ನು ನೋಡಿದ್ದೇವೆ. ಇದನ್ನು ನಾವು ಹೆಚ್ಚಾಗಿ ವಿಂಗಡಣೆ ಮಾಡ್ತೇವೆ. ಅಂದ್ರೆ ಒಂದು
ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಅಂತ. ಓಕೆ ಆರ್ಗ್ಯಾನಿಕ್ ಅಂತ ಹೇಳಿದ್ರೆ ಸಾಧಾರಣ ಈ ಒಂದು ಸಲ ಯಾವ್ದ ಜೀವದ ಅಂಶ ಇರುವಂತ ವಸ್ತುಗಳು, ಅದು ಬೇಳೆ ಕಾಳುಗಳು, ಅಡಿಕೆ, ಅಥವಾ ಇದು ಮಾಂಸ, ಮೂಳೆ, ಮೀನಿನ ಮುಳ್ಳು, ಈ ತರದ್ದು ಯಾವ್ದಾದ್ರು ಇರಬಹುದು. ಇದರಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ ಈ ಒಂದನೇ ಬೇಳೆ ಕಾಳುಗಳು ಇದು ನೀರನ್ನು ಹೀರ್ಕೊಂಡು ಸೈಜ್ ದೊಡ್ಡದಾಗುತ್ತೆ. ಇದರಿಂದ ಅದು ಅಲ್ಲಿ ಪ್ರೆಷರ್ ಕೊಟ್ಟು ಮತ್ತೆ ಇನ್ಫೆಕ್ಷನ್ ಅಂದ್ರೆ ಕೀವಾಗುವ ಚಾನ್ಸಸ್ ಇರ್ತದೆ. ಇನ್ನು ಮೂಳೆಗಳು, ಇದರಿಂದ ಮೂಳೆ ಶಾರ್ಪ್ ಇರ್ತದೆ, ಮೂಳೆಗಳು ಅದು ಏನಾಗ್ತದೆ ಚುಚ್ಚಿಕೊಳ್ತದೆ, ನಮ್ಮ ಇದನ್ನ ಟಿಶ್ಯೂಸ್ ನ ಚುಚ್ಚಿಕೊಂಡು ನಮಗೆ ಅದು ಕೂಡ ಕೀವಾಗುವ ಚಾನ್ಸಸ್ ಇರ್ತದೆ ಅದರಿಂದ. ಇನ್ನು ನಾವು ಇನ್ಆರ್ಗ್ಯಾನಿಕ್ ಅಂದ್ರೆ ಜೀವದ ಸತ್ವ ಇಲ್ಲದಂತ ವಸ್ತುಗಳು, ಇದರಲ್ಲಿ ಹೆಚ್ಚಾಗಿ ಟಾಯ್ಸ್, ಮಕ್ಕಳಲ್ಲಿ ಟಾಯ್ಸ್ ಇರ್ತದೆ, ಅಥವಾ ಕೆಲವು ಪಿನ್, ಸೇಫ್ಟಿ ಪಿನ್ ಬಾಯಲ್ಲಿ ಇಟ್ಕೊಂಡು ಅಭ್ಯಾಸ ಇರ್ತದೆ, ಅದು ಗೊತ್ತಾಗದೆ ಅವರಿಗೆ ಕೆಳಗೆ ನುಂಗಿ ಹೋಗ್ತದೆ. ಕೆಲವು ಸಲ ಅನ್ನನಾಳಕ್ಕೂ ಇಳಿಬಹುದು, ಶ್ವಾಸನಾಳಕ್ಕೂ ಇಳಿಬಹುದು. ಅದ್ರಲ್ಲಿ ಕೂಡ ಇದು ಪುನಃ ಅದು ಶಾರ್ಪ್ ಇರೋದ್ರಿಂದ ಅದು ಒಳಗೆ ಚುಚ್ಚಿ ಗಾಯ ಮಾಡುವ ಸಾಧ್ಯತೆಗಳು ಇರ್ತದೆ. ಇನ್ನೊಂದು ನಾವು ನೋಡುವಂಥದ್ದು ಅಂತ ಹೇಳಿದ್ರೆ ಬ್ಯಾಟ್ರಿ ಸೆಲ್, ವಾಚ್ ಸೆಲ್, ಅದು ಸಣ್ಣದು, ಹೆಚ್ಚಾಗಿ ಮಕ್ಕಳಲ್ಲಿ ಅದು ಆಟ ಆಡಿಕೊಂಡು ಅವರು ಮೂಗಲ್ಲಿ ಬಾಯಲ್ಲಿ ಎಲ್ಲ ಹಾಕುವಂಥದ್ದು ಒಂದು ಸಂದರ್ಭಗಳು ಇರ್ತವೆ. ಇದರಲ್ಲಿ ಬ್ಯಾಟ್ರಿಯಲ್ಲಿ ಕೆಮಿಕಲ್ಸ್ ಇರ್ತದೆ, ಆಸಿಡ್. ಇದು ನೀರಿಗೆ ಬಿದ್ದ ಅಥವಾ ನೀರಿನ ಅಂಶ, ನಮ್ಮ ಬಾಯಲ್ಲಿ ಮೂಗಲ್ಲಿ ನೀರಿನ ಅಂಶ ಇರ್ತದೆ, ಅದನ್ನು ಬಿದ್ದ ತಕ್ಷಣ ಲೀಕ್ ಆಗ್ತದೆ, ಹೊರಗೆ ಬರ್ತದೆ. ಈ ಆಸಿಡ್ ಹೊರಗೆ ಬಂದ ಕೂಡಲೇ ಅದು ಸುತ್ತಮುತ್ತಲಿನ ಮಾಂಸವನ್ನೆಲ್ಲ ಕರಗಿಸ್ತದೆ. ಅದು ದೊಡ್ಡ ಪ್ರಾಬ್ಲಮ್. ಅದನ್ನ ಇಮಿಡಿಯೇಟ್ ನಾವು ತೆಗಿಬೇಕಾಗ್ತದೆ. ಅದು ನಾವು ಗಂಟೆಗಟ್ಟಲೆಯಲ್ಲಿ ಅದು ಪ್ರಯತ್ನ ಮಾಡಬೇಕಾಗ್ತದೆ. ಅಂದ್ರೆ ಹೆಚ್ಚಿಗೆ ಹೊತ್ತು ಬಿಟ್ಟಷ್ಟು ಚಾನ್ಸಸ್ ಜಾಸ್ತಿ, ಒಳಗಡೆಯಿಂದ ತೊಂದರೆ ಮಾಡ್ತದೆ. ಇವನ್ ಅದು ಏನು ಒಳ್ಳೆಯ ಗಟ್ಟಿ ಅಥವಾ ಅದು ಒಂಥರ ಏನು ಪ್ಯಾಕ್ಡ್ ಅಥವಾ ಸೀಲ್ಡ್ ಐಟಮ್ ಆಗಿದ್ರು ಕೂಡ ಅದು ನೀವು ಹೇಳುವಂಥದ್ದು ಅದು ಸಮಸ್ಯೆಯನ್ನು ಮಾಡುತ್ತೆ ಅಂತ. ಹೌದು, ಅದು ಸೀಲ್ಡ್ ಐಟಮ್ ಆದ್ರೂ ಕೂಡ ನೀರಿನ ಅಂಶ ಅದಕ್ಕೆ ತಾಗಿದ ಕೂಡಲೇ ಅದು ಲೀಕ್ ಆಗ್ತದೆ. ಅದರ ಕೆಮಿಕಲ್ಸ್, ಆಸಿಡ್ ಆಗ್ಲಿ ಅದು ಏನದು ಕೆಮಿಕಲ್ಸ್ ಇರ್ತದೆ ಅದು ಲೀಕ್ ಆಗ್ತದೆ. ಅದು ಲೀಕ್ ಆದ ಕೂಡಲೇ ಅದು ಆಸಿಡ್ ಸುಡ್ಡು ಅಂಶ ಕರಗಿಸ್ತದೆ, ನಮ್ಮ ಟಿಶ್ಯೂಸ್ ನೆಲ್ಲ ಕರಗಿಸ್ತದೆ. ಹಾಗಾಗಿ ಅದನ್ನ ಆದಷ್ಟು ಬೇಗ ಇಮಿಡಿಯೇಟ್ ಆಗಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕು. ಈಗ ಮೂಗಿನ ಸಂದರ್ಭಕ್ಕೆ ಬರುವಾಗ ನೀವು ಹೇಳಿದ್ರಿ ಅಡಿಕೆ ಅಥವಾ ಬೇರೆ ದವಸ ಧಾನ್ಯಗಳೆಲ್ಲ, ಈಗ ಒಂದು ಮೂಗಿನ ಒಳ್ಳೆಯಿಂದ ಹಾಕಿರ್ತಾರೆ, ಅದು ಎಲ್ಲೋ ಒಂದು ಅಂತರದಲ್ಲಿ ಬ್ಲಾಕ್ ಆದರೆ ಇನ್ನೊಂದು ಸಾಮಾನ್ಯವಾಗಿ ನಾವು ಏನು ಉಸಿರಾಡೋ ಸಂದರ್ಭದಲ್ಲಿ ಇನ್ನೊಂದು ಮೂಗಿನಿಂದ ಉಸಿರಾಡಬಹುದು ಅಂತ ನಮ್ಮದೊಂದು ಕಲ್ಪನೆ ಇರುತ್ತೆ. ಸೊ ಅದಕ್ಕೆ ಇಮಿಡಿಯೇಟಾಗಿ ಚಿಕಿತ್ಸೆ ಬೇಕಾಗುತ್ತಾ, ಹೇಗೆ? ಹೌದು, ಇದು ಹೆಚ್ಚಾಗಿ ಮಕ್ಕಳಲ್ಲಿ ನೋಡ್ತೇವೆ. ಅವ್ರು ಏನಂತ ಹೇಳಿದ್ರೆ ಅದನ್ನ ಹಾಕೊಂಡು ದೊಡ್ಡವರಿಗೆ ಹೇಳುದಿಲ್ಲ, ಅವ್ರು ಮುಚ್ಚಿಡ್ತಾರೆ. ಹೇಳಿದ್ರೆ ಅವರಿಗೆ ದೊಡ್ಡವರಿಗೆ ಹೇಳಿದ್ರೆ ಅದು ಇನ್ನು ಭಯ ಆಗ್ತದೆ ಅಂತ ಹೇಳ್ಕೊಂಡು ಅವರು ಅದನ್ನ ಹೇಳುದಿಲ್ಲ. ಹೀಗೆ ಈ ಸಂದರ್ಭದಲ್ಲಿ ಹೆಚ್ಚಾಗಿ ಅಂದ್ರೆ 15 ದಿನ 1 ತಿಂಗಳ ಆದ್ಮೇಲೆ ನಾವು ಒಂದು ಮೂಗಲ್ಲಿ ನಮ್ಮ ಪೋಷಕರು ನಮ್ಮ ಹತ್ರ ಬರ್ತಾರೆ. ಇವನಿಗೆ ಒಂದು ಮೂಗಲ್ಲಿ ಇವನು ಉಸಿರಾಡುವುದಿಲ್ಲ ಕಾಣ್ತದೆ, ಒಂದು ಮೂಗಲ್ಲಿ ವಾಸನೆ ಬರ್ತದೆ, ಅಥವಾ ಸಿಂಬಳ ಬರುವಾಗ ಅದು ಸಿಕ್ಕಾಪಟ್ಟೆ ವಾಸನೆ ಇರ್ತದೆ, ಕೆಲವು ಸಲ ಅದರಲ್ಲಿ ರಕ್ತದಂಶ ಕೂಡ ಕಾಣುತ್ತೇವೆ, ಈ ರೀತಿಯದ್ದನ್ನು ಹೇಳ್ಕೊಂಡು ಬರ್ತಾರೆ ಅವ್ರು ನಮ್ಮ ಹತ್ರ. ಆ ರೀತಿ ಬಂದರೆ ಆ ಸಮಯದಲ್ಲಿ ಅಂತ ಸಂದರ್ಭದಲ್ಲಿ ನಾವು ಅದನ್ನ ಅರವಳಿಕೆ ಕೊಟ್ಟು ತೆಗಿಬೇಕಾಗ್ತದೆ. ಯಾಕಂದ್ರೆ ಅದಾಗ್ಲೇ ಕೀವಾಗಿರೋದ್ರಿಂದ ರಕ್ತ ಬರುವ ಅಂಶ ಇರ್ತದೆ. ಇದು ಮಕ್ಕಳು ನಾವು ಅರವಳಿಕೆ ಕೊಡದೆ ತೆಗೆಯುವಾಗ ಅಳುತ್ತಾರೆ ಅಂತ ಉಸಿರಾಟ ಒಳಗೆ ತಗೊಳ್ಳುವಾಗ ಅದು ಸೀದಾ ಶ್ವಾಸನಾಳಕ್ಕೆ ಹೋಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ನಾವು ಆದಷ್ಟು ಅಂತ ಸಂದರ್ಭದಲ್ಲಿ ಅಳವಳಿಕೆ ಕೊಟ್ಟೆ ತೆಗೆಯುವಂಥದ್ದು. ಈಗ ಡಾಕ್ಟರಿಗೆ ಕಿವಿಗೆ ಬೇರೆ ಬೇರೆ ಸುತ್ತುಗಳು ಹೊರಗಡೆಯಿಂದ ಮಕ್ಕಳು ಸಾಮಾನ್ಯ ಕೈಯಿಂದ ಹಾಕಿಕೊಳ್ಬಹುದು. ಉಳಿದಂತೆ ಯಾವ ರೀತಿ ಸೇರಿಕೊಳ್ಳುತ್ತೆ, ಯಾವೆಲ್ಲ ವಸ್ತುಗಳು ಸೇರುತ್ತೆ, ಏನು ಸಮಸ್ಯೆ ಕಾಡುತ್ತೆ? ಕಿವಿಗೆ ಹಾಕೊಂಡಾಗ ಸಾಧಾರಣ ಲಾಂಗ್ ಟರ್ಮ್ ಅಂದ್ರೆ ತುಂಬಾ ದಿವಸ ಆದ್ರೂ ಕೂಡ ಎಸ್ಪೆಷಲಿ ಮೆಟಾಲಿಕ್ ಆಬ್ಜೆಕ್ಟ್ಸ್ ಅದು ಇದೆಲ್ಲ ಆದ್ರೆ ಸೈಲೆಂಟ್ ಆಗಿರುವಂತ ಚಾನ್ಸಸ್ ಇರ್ತದೆ. ಆದ್ರೆ ದೊಡ್ಡ ಸಮಸ್ಯೆ ಕೊಟ್ಟಿರುವುದಿಲ್ಲ. ಆದ್ರೆ ಈ ಬೀಜ ಅದೆಲ್ಲ ಆದ್ರೆ ಸ್ನಾನ ಮಾಡುವಾಗ ನೀರು ಹೋಗ್ತದೆ, ಅದರಿಂದ ಅದು ಸ್ವೆಲ್ ಆಗಿ ಹೆಚ್ಚಾಗಿ ಅವರಿಗೆ ಇನ್ಫೆಕ್ಷನ್ ಆಗೇ ಆಗ್ತದೆ. ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡಬೇಕು? ಕಿವಿಯದ್ದು ಅದು ಇಂಥದ್ದು ಅಂದ್ರೆ
ಬೀಜದಲ್ಲಿ ಇರ್ಬೋದು ಅಥವಾ ಮೆಟಾಲಿಕ್ ಆಬ್ಜೆಕ್ಟ್ ಇರ್ಬೋದು, ಅದನ್ನು ನಾವು ತೆಗಿಲೇಬೇಕಾಗ್ತದೆ. ಅದು ಈಗ ಬಂದ ತಕ್ಷಣ ಕಣ್ಣಿಗೆ ಕಾಣುತ್ತದೆ, ಸುಲಭದಲ್ಲಿ ತೆಗೆಯುವಂತದ್ದಾದ್ರೆ ನಾವು ಒಂದು OPD ಅಥವಾ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಅದನ್ನ ತೆಗಿಬಹುದು. ಅದು ತುಂಬಾ ಒಳಗಿದೆ ಅಂತ ಆದ್ರೆ ಅದನ್ನ ಆ ರೀತಿಯಲ್ಲಿ ತೆಗೆಯುವ ಪ್ರಯತ್ನ ಮಾಡಬಾರ್ದು. ಪುನಃ ನಾವು ಮಕ್ಕಳಿಗೆ ಸ್ಮೃತಿ ತಪ್ಪಿಸಿ ಮಾಡಬೇಕಾಗ್ತದೆ. ಯಾಕಂದ್ರೆ ಮೈಕ್ರೋಸ್ಕೋಪ್ ಮುಖಾಂತರದಿಂದ ಅದನ್ನು ತೆಗಿಬೇಕಾಗ್ತದೆ. ಯಾಕಂದ್ರೆ ನಿಮ್ಮಲ್ಲಿ ಕರೆಯ ತರುವಷ್ಟರ ಹೊತ್ತಿಗೆ ಕೆಲವು ಸಂದರ್ಭದಲ್ಲಿ ಪೋಷಕರೇ ಪ್ರಯತ್ನ ಮಾಡಿರಬಹುದು. ಏನಾದರೂ ಕಿವಿಗೆ ಬೇರೆ ಬೇರೆ ಆಬ್ಜೆಕ್ಟ್ಸ್ಗಳನ್ನು ಹಾಕಿ ತೆಗೆಯುವ ಪ್ರಯತ್ನಗಳನ್ನೆಲ್ಲ ಈ ರೀತಿ ಪ್ರಯತ್ನ ಮಾಡಬಹುದಾ? ಈ ರೀತಿಯ ಪ್ರಯತ್ನ ಖಂಡಿತವಾಗಿ ಮಾಡಬಾರ್ದು. ಒಂದನೆಯದು ಏನು ಅಂತ ಹೇಳಿದ್ರೆ, ಕಿವಿ ತಮಟೆ ಅದು ತುಂಬಾ ನಾಜೂಕಾದಂತ ಒಂದು ಇದು. ಅದಕ್ಕೆ ಡ್ಯಾಮೇಜ್ ಆಗೋದು ಬಹಳ ಸುಲಭ. ನೀವು ಗಟ್ಟಿಯದು ಎಂತದೇ ಹಾಕಿದ್ರು ಕೂಡ ಅದಕ್ಕೆ ಡ್ಯಾಮೇಜ್ ಆಗುವಂತ ಸಂದರ್ಭ ಇರ್ತದೆ. ಹೌದು, ಹಳೆ ಕಾಲದಲ್ಲಿ ಕೂಡ ಇವತ್ತು ಕೂಡ ಒಂದಷ್ಟು ಜನ ಕಿವಿಗೆ ಕಡ್ಡಿಗಳನ್ನೆಲ್ಲ ಹಾಕ್ತಾ ಇರ್ತಾರೆ. ಹಾಕಬಹುದಾದ ಆ ರೀತಿ ಇಲ್ಲ, ಅದು ಹಾಕುವಂತದ್ದು ಇದಿಲ್ಲ. ಕಿವಿ ತಮಟೆಗೆ ಡ್ಯಾಮೇಜ್ ಆದ್ರೆ ಮತ್ತೆ ಪುನಃ ಅಲ್ಲಿ ಕೂಡ ಇನ್ಫೆಕ್ಷನ್ ಆಗಿ ಸೋರ್ಲಿಕ್ಕೆ ಶುರುವಾದ್ರೆ ನಿಮಗೆ ಕಿವಿ ತಮಟೆಯ ತೂತು ಪರ್ಮನೆಂಟ್ ಆಗುವ ಚಾನ್ಸಸ್ ಇರ್ತದೆ. ಕೇಳುವುದು ಕಡಿಮೆ ಕೂಡ ಆಗುವ ಚಾನ್ಸಸ್ ಇರ್ತದೆ. ತಮಟೆಯಲ್ಲಿ ತೂತಾದ್ರೆ ಕೇಳುವಂತ ಚಾನ್ಸಸ್ ಕಾಡ್ತದೆ ಅದು. ಹಾಗಾಗಿ ಅದು ಕಿವಿಗೆ ಯಾವುದನ್ನು ಹಾಕುವಂಥದ್ದು ಪೋಷಕರು ಮಾಡುವಂಥದ್ದಿಲ್ಲ. ಇನ್ನೊಂದು ನಾನು ಏನು ಹೇಳುವುದು ಅಂತ ಹೇಳಿದ್ರೆ, ಮಕ್ಕಳಿಗೆ ಪೋಷಕರು ಅವರ ಮನೆಯಲ್ಲಿ ಅದನ್ನು ಪ್ರಯತ್ನ ಮಾಡಿದಾಗ ಅವರಿಗೆ ನೋವಾಗ್ತದೆ. ಮತ್ತೆ ನಮ್ಮ ಹತ್ರ ಬಂದಾಗ ಅವರು ಸಹಕರಿಸುವುದಿಲ್ಲ, ಭಯ ಕಾಡ್ತದೆ ಅವರಿಗೆ. ವಾಪಸ್ ನೋವು ಮಾಡ್ತಾರೆ ಇವರು ಅನ್ನೋ ಭಯ ಇದು ಮಾಡ್ತದೆ. ಯಾವಾಗಲೂ ಅದಕ್ಕೆ ಫಸ್ಟ್ ಅಟೆಂಪ್ಟ್ ಇಸ್ ದ ಬೆಸ್ಟ್ ಅಟೆಂಪ್ಟ್ ಅಂತ ನಾವು ಹೇಳೋದು ಯಾವಾಗ. ಸೊ ಹಾಗಾಗಿ ಈಗ ಒಂದು ಕಿವಿಗೆ ಒಂದು ಏನಾದರೂ ಆಬ್ಜೆಕ್ಟ್ ಅನ್ನು ಮಕ್ಕಳು ಹಾಕಿಕೊಂಡಿರ್ತಾರೆ. ಸೊ ಅವರು ಆಸ್ಪತ್ರೆಗೆ ಬರುವ ಸಂದರ್ಭದಲ್ಲಿ ಪೋಷಕರು ಬಹುಶಃ ನೀವು ಕಿವಿಯನ್ನು ಹೀಗೆ ವಾಲಿಸಿಕೊಂಡಿರು ಅಥವಾ ಹೀಗೆ ಮಾಡಿಕೊಂಡಿರಬೇಕಂತ, ಹಾಗೇನಾದರೂ ಪ್ರೊಸೀಜರ್ ಉಂಟಾ ಅಥವಾ ಯಥಾ ಪ್ರಕಾರ ಬರಬಹುದಾ? ಇಲ್ಲ, ಇದು ಒಂದು ಲಿವಿಂಗ್ ಥಿಂಗ್ ಅಲ್ಲದಿದ್ರೆ ಅವರು ಯಥಾ ಪ್ರಕಾರ ಬರ್ಬೋದು, ಏನು ಆಗೋದಿಲ್ಲ. ಅಷ್ಟು ಕಿವಿಯಲ್ಲಿ ನಮ್ಮ ಅನ್ನನಾಳದಲ್ಲಿ ಅಥವಾ ಶ್ವಾಸನಾಳದಲ್ಲಿ ಇದ್ದಷ್ಟು ಎಮರ್ಜೆನ್ಸಿ ಕಿವಿಯಲ್ಲಿ ಆಗೋದಿಲ್ಲ. ಆದ್ರೆ ಕೆಲವು ಸಲ ಏನಂತ ಹೇಳಿದ್ರೆ ಇದು ಜೀವ ಇರುವಂತದ್ದು, ಇನ್ಸೆಕ್ಟ್ಸ್, ಸೊಳ್ಳೆ ಹೋಗಿದೆ ಆ ರೀತಿದಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಅಥವಾ ಇರುವೆ ಹೋಗಿದೆ ಆ ರೀತಿಯದಿದ್ರೆ ಅದು ಇರಿಟೇಷನ್ ಮಾಡ್ತಾ ಇರ್ತದೆ ಮಕ್ಕಳಿಗೆ, ಅವರು ಕೇಳುದಿಲ್ಲ. ಅಂತ ಟೈಮಲ್ಲಿ ನೀವು ಉಪ್ಪು ನೀರನ್ನು ಹಾಕಬಹುದು ಕಿವಿಗೆ. ಉಪ್ಪು ನೀರನ್ನು ಹಾಕಬಹುದು. ಓಕೆ ಓಕೆ ಓಕೆ. ಬೇರೆ ರೀತಿಯ ಎಣ್ಣೆಗಳನ್ನೆಲ್ಲ ಹಾಕಬಹುದಾ? ಇಲ್ಲ, ಬೇರೆ ಯಾವುದೇ ರೀತಿಯ ಎಣ್ಣೆಗಳು ಹಾಕಬಾರ್ದು ಕಿವಿಗೆ. ನೀವು ಉಪ್ಪು ನೀರನ್ನು ಹಾಕಬಹುದು. ಅದು ಏನಂತ ಹೇಳಿದ್ರೆ ಅವರಿಗೆ ಕಿವಿ ಸೋರುವಂತ ಕಾಯಿಲೆ ಮೊದಲು ಇಲ್ಲದಿದ್ದರೆ ಒಂದು ವೇಳೆ ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಹಾಕಬಾರ್ದು. ಈಗ ಕಿವಿ ಒಳಗಡೆ ಈ ಆಬ್ಜೆಕ್ಟ್ ಹೋದ್ರೆ ನೀವು ಮಕ್ಕಳಿಗೆ ತೆಗೆಯುವಂತ ವಿಧಾನವನ್ನೇ ದೊಡ್ಡವರಿಗೂ ಅನುಸರಿಸ್ತೀರಾ ಅಥವಾ ಬೇರೆ ಇರುತ್ತಾ? ಅಲ್ಲ, ಮಕ್ಕಳಿಗೆ ಅಂದ್ರೆ ಅವರು ಹೆದರಿ ಭಯ ಪಟ್ಟಿರ್ತಾರೆ, ಹಾಗಾಗಿ ಅವರು ಸಹಕರಿಸೋದು ಸ್ವಲ್ಪ ಕಷ್ಟ ಆಗ್ತದೆ. ಸಹಕರಿಸಿದ್ರೆ ಮಕ್ಕಳಲ್ಲಿ ತೆಗಿಲಿಕ್ಕೆ ಆಗ್ತದೆ. ದೊಡ್ಡವರಲ್ಲಿ ಕೂಡ ಕಿವಿಯದ್ದು ನಾವು ತೆಗಿಲಿಕ್ಕೆ ಅವರು ಹೆಚ್ಚಾಗಿ ಒಂದು ಸಹಕಾರ ಮಟ್ಟ ಸ್ವಲ್ಪ ಹೆಚ್ಚಿಗೆ ಇರ್ತದೆ. ಹಾಗಾಗಿ ಅದು ದೊಡ್ಡವರನ್ನು ನಾವು ಹೆಚ್ಚಾಗಿ OPD ಅಥವಾ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಅಲ್ಲಿ ಅದನ್ನ ತೆಗಿಲಿಕ್ಕೆ ಆಗ್ತದೆ. ಈಗ ಕೊನೆಯದಾಗಿ ಡಾಕ್ಟರ್, ಈಗ ನೀವು ಅದು ಕಿವಿ ಇರ್ಬೋದು, ಮೂಗಿರ್ಬೋದು ಅಥವಾ ಗಂಟಲು ಇರ್ಬೋದು, ಯಾವುದೇ ಹೊರಗಡೆಯ ಬಾಹ್ಯ ವಸ್ತುಗಳು ಸಣ್ಣ ಪ್ರಮಾಣದಲ್ಲಿ ಉದಾಹರಣೆಗೆ ಹೋಗಿರುತ್ತೆ, ಅದನ್ನು ತೆಗೆಯದೇ ಇದ್ದರೆ ಸಮಸ್ಯೆಯಾಗಿ ಕಾಡುತ್ತಾ ಅಂತ? ಹೌದು. ಈಗ ಒಂದು ಏನಂತ ಹೇಳಿದರೆ, ನಮ್ಮ ಕಾಲಿಗೆ ಮುಳ್ಳು ಚುಚ್ಚಿ ನಾವು ಅದನ್ನು ಹಾಗೆ ಬಿಟ್ಟರೆ ಒಂದು 5 ದಿವಸ 10 ದಿವಸ ಆಗುವಾಗ ಕೀವಾಗ್ತದೆ. ಹಾಗೆ ಇಲ್ಲಿಯೂ ಕೂಡ ಇಲ್ಲಿ ನಮ್ಮ ಯಾವುದೇ ವಸ್ತುವನ್ನು ಅದು ಶರೀರದ ಹೊರಗಿನ ವಸ್ತು ಅದು ಒಳಗೆ ಇದ್ರೆ ಕೀವಾಗಿಯೇ ಆಗ್ತದೆ. ಅದು ನಮ್ಮ ಎಷ್ಟು ಸಣ್ಣ ವಸ್ತು ಆದ್ರೂ ಕೂಡ ನೆಗ್ಲೆಕ್ಟ್ ಮಾಡುವಾಗಿಲ್ಲ, ಅದು ಕೀವಾಗಿಯೇ ಆಗ್ತದೆ. ನಾನು ಡಾಕ್ಟರ್ ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ವೀಕ್ಷಕರೇ, ಈ ದಿವಸ ಡಾಕ್ಟರ್ ಸಾಯಿ ಮನೋಹರ್ ಅವರು ತುಂಬ ಮನಮುಟ್ಟುವ ರೀತಿಯಲ್ಲಿ, ಯಾಕಂತ ಹೇಳಿದ್ರೆ ನಾನು ಆಗಲೇ ಹೇಳಿದೆ, ಇದು ಮಕ್ಕಳ ವಿಚಾರವಾಗಿ ಪೋಷಕರು ಮತ್ತು ಮಕ್ಕಳು ತುಂಬ ಗಮನವಿಟ್ಟು ಕೇಳಬೇಕಾದಂಥ ವಿಚಾರ ಕೂಡ. ಕಿವಿ, ಮೂಗು, ಗಂಟಲಿಗೆ ಯಾವುದೇ ಬಾಹ್ಯ ವಸ್ತುಗಳು, ಹೊರಗಡೆಯ ಅಥವಾ ಅನ್ಯ ವಸ್ತುಗಳು ಆಕಸ್ಮಿಕವಾಗಿ ಅಥವಾ ನಮಗೆ ಗೊತ್ತಿದ್ದು ಸೇರಿಕೊಂಡಾಗ ಯಾವ ರೀತಿಯ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಮತ್ತು ಯಾವ ರೀತಿಯ ಟ್ರೀಟ್ಮೆಂಟ್ ಅಂತ ಎಲ್ಲ ವಿಚಾರವನ್ನು ಸಾಯಿ ಮನೋಹರ್ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಅದಕ್ಕೆ ನಾನು ಸಮಸ್ತ ವೀಕ್ಷಕರ ಪರವಾಗಿ ಡಾಕ್ಟರ್ ನಿಮಗೆ ಪ್ರೀತಿಯ ಧನ್ಯವಾದ ಸಂಪರ್ಕ ಮಾಡ್ತಾ ಇದ್ದೇನೆ. ನಾನು ಈ ಒಂದು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.